ವಿಧಾನಸಭೆಯಲ್ಲಿ ಸುಮಾರು ಕೇವಲ 12 ದಿನಗಳು ನಡೆದಂಥ ವಿಧಾನಸಭೆಯಲ್ಲಿ ಪ್ರಥಮ ಶಾಸಕರಾಗಿ ಪ್ರಥಮ ಅಧಿವೇಶನದಲ್ಲಿ 11 ಬಾರಿ ಮಾತನಾಡಿದಂಥ ಶಾಸಕರು ಹೆಚ್ಚಿನ ಅಂಶ ಚರಿತ್ರೆಯನ್ನು ಹುಡುಕಿದರೆ ಯಾವರೊಬ್ಬ ನೂತನ ಶಾಸಕರು ಪ್ರಥಮ ಬಾರಿಯ ಶಾಸಕರು ಅಷ್ಟು ಬಾರಿ ಮಾತಾಡಲಿರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಹುಡುಕಬೇಕಾಗಿದೆ. ಒಟ್ಟು ಪುತ್ತೂರಿನ ಒಂದು ಅಭಿವೃದ್ಧಿ ಅಂದರೆ ಅದು ಚರಿತ್ರೆಯಲ್ಲಿ ಉಳಿಯುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವ ಚಿಂತನೆಯನ್ನು ಅವರು ಮಾಡ್ತಾ ಇರುವುದಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳ ಬಾಯಲ್ಲಿರುವಂಥದ್ದು ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡದಿದ್ದರೆ ಈ ಮನುಷ್ಯ ಬಿಡೋದಿಲ್ಲ ಅಂತ ಹೇಳುವ ಭಾವನೆ ಎಲ್ಲರ ಕಡೆಯಲ್ಲೇ ಆಗಿದೆ. ಮಾಣಿಯಿಂದ ಪುತ್ತೂರಿಗೆ ಬರುವಂಥ 4 ಪಥದ ರಸ್ತೆಯ ಬಗ್ಗೆ ಅದು ನಿಜವಾಗಿ ಕೇಂದ್ರದ ಯೋಜನೆ, ಆದರೆ ಅವರು ಹೇಳ್ತಾರೆ ನಾನು ಕೇಂದ್ರದಿಂದಲೂ ಮಾಡಿಸಿಕೊಂಡು ಬರ್ತೇನೆ ಅಂತ ಹೇಳುವ ಆ ಒಂದು ಹಠ ಅವರಲ್ಲಿದೆ ಅಲ್ವಾ, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇನೆ, ಅದರ ಜೊತೆಗೆ ಅಕ್ರಮ ಸಕ್ರಮ ಯಾರು 1 ರೂಪಾಯಿ ಕೊಡದೆ ಇವತ್ತು ಯಾರಿಗೆ ಅದರ ಫಲಾನುಭವಿ ಇದ್ದಾರೆ ಅವರಿಗೆ ಸಿಕ್ಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವ ಮಾತನ್ನು ಯಾವಾಗಲೂ ಮರೆಯದೆ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಅತ್ಯಂತ ಸಂತಸ ತರುವಂಥದ್ದು. ಯಾವೊಬ್ಬ ಅಧಿಕಾರಿಯು 1 ರೂಪಾಯಿ ಲಂಚ ಕೊಡದೆ ಪುತ್ತೂರಿಗೆ ಅಧಿಕಾರಿಯಾಗುವಂಥ ಭಾಗ್ಯ ಇದ್ದರೆ ಅದು ಅಶೋಕ್ ಕುಮಾರ್ ಇವರಿಂದ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಕಳೆದ 3 ತಿಂಗಳುಗಳ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರಾಗಿ ಅಶೋಕ್ ಕುಮಾರ್ ಇವರು ಆಯ್ಕೆಗೊಂಡಾಗ ಒಂದು ರೀತಿಯ ದೊಡ್ಡ ಸಂಭ್ರಮ ನಮ್ಮಲ್ಲಿ ನಿರಂತರವಾಗಿ ಇವತ್ತಿದೆ. ತದನಂತರ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ಅವರ ಮೇಲೆ ನಂಬಿಕೆ, ಭರವಸೆ, ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯುವಲ್ಲಿ ಅನೇಕ ಚಿಂತನೆಗಳು ದಿನನಿತ್ಯ ಪ್ರತಿಯೊಬ್ಬನ ಬಾಯಿಯಲ್ಲಿ ಮಾತುಗಳು ಬರ್ತಾಯಿತ್ತು. ಅದೇ ರೀತಿ ಇವತ್ತು ಕಳೆದ 3 ತಿಂಗಳುಗಳು ಆಗಲಿಲ್ಲ. ಈ ಅಂತರದಲ್ಲಿ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಮಾಡುವ ಚಿಂತನೆಯೊಂದಿಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಪುತ್ತೂರಿಗೆ ತರುವಂಥ ಒಂದು ನಿಟ್ಟಿನಲ್ಲಿ ದೊಡ್ಡ ರೀತಿಯ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಕಾರ್ಯಕರ್ತರಾದ ನಾವೆಲ್ಲರೂ ಭಾಳಷ್ಟು ಸಂತೋಷವನ್ನು ಪಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಕಚೇರಿ ಉದ್ಘಾಟನೆಗೊಂಡಿದೆ. ಉಳಿದ ಎಲ್ಲ ಶಾಸಕರುಗಳೆಲ್ಲ ಈಗಾಗಲೇ ರಾಜ್ಯದಾದ್ಯಂತ ಎಲ್ಲರ ಕಚೇರಿ ಪ್ರಾರಂಭಗೊಂಡಿದ್ದೇವೆ, ಅಂದರೆ ಭಾಳ ತುರ್ತಾಗಿ ಕಚೇರಿ ಪ್ರಾರಂಭಿಸಿರ್ಬೋದು. ಆದರೆ ಅಶೋಕ್ ಕುಮಾರ್ ಇವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ತನ್ನ ಕಚೇರಿಯನ್ನು ದೊಡ್ಡ ಪ್ರಾಮುಖ್ಯತೆ ಕೊಡದೆ, ಯಾಕೆಂದರೆ ಅದು ಆಗಲಿ ಅಂತೇಳಿ ಆಗುವಾಗ ಹೇಗಾಗಬೇಕು ಅಂತ ಹೇಳುವಂಥದ್ದು ಅದು ರಾಜ್ಯದಲ್ಲೇ ಇಂಥ ಒಂದು ಶಾಸಕರ ಕಚೇರಿ ಇರಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಪುತ್ತೂರಿನ ಶಾಸಕರ ಕಚೇರಿ ನಿರ್ಮಾಣಗೊಂಡಿದೆ. ಅದಕ್ಕಾಗಿ ಆ ಒಂದು ಚಿಂತನೆ ಯಾಕೆ ಅಂತೇಳಿದರೆ ಆ ಶಾಸಕರ ಕಚೇರಿಯ ಮೂಲಕ ನನ್ನ ಮೂಲಕ ಈ ಕ್ಷೇತ್ರದ ಪ್ರತಿಯೊಬ್ಬನ ಕೆಲಸ ಕಾರ್ಯಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತೇಳುವ ಚಿಂತನೆಯಿಂದಾಗಿ ಸ್ವಲ್ಪ ತಡವಾಗಿ ಆದರೂ ಸಹ ಒಂದು ಸುಸಜ್ಜಿತವಾದ ಒಂದು ಶಾಸಕರ ಕಚೇರಿಯ ಮೂಲಕ ಇವತ್ತು ಅದರ ಪ್ರಾರಂಭೋತ್ಸವ ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಪ್ರಾರಂಭಗೊಂಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ಕುಮಾರ್ ಅವರ ಕಾರ್ಯಕ್ರಮಗಳು ಹೇಗಿದೆ ಅಂತ ಹೇಳುವಂಥದ್ದು. ವಿಧಾನಸಭೆಯಲ್ಲಿ ಸುಮಾರು ಕೇವಲ 12 ದಿನಗಳು ನಡೆದಂಥ ವಿಧಾನಸಭೆಯಲ್ಲಿ ಪ್ರಥಮ ಶಾಸಕರಾಗಿ ಪ್ರಥಮ ಅಧಿವೇಶನದಲ್ಲಿ 11 ಬಾರಿ ಮಾತನಾಡಿದಂಥ ಶಾಸಕರು ಹೆಚ್ಚಿನ ಅಂಶ ಚರಿತ್ರೆಯನ್ನು ಹುಡುಕಿದರೆ ಯಾವರೊಬ್ಬ ನೂತನ ಶಾಸಕರು ಪ್ರಥಮ ಬಾರಿಯ ಶಾಸಕರು ಅಷ್ಟು ಬಾರಿ ಮಾತಾಡಲಿರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಹುಡುಕಬೇಕಾಗಿದೆ. ನಾವೆಲ್ಲ ಪುತ್ತೂರಿನ ಜನ, ಈ ಜಿಲ್ಲೆಯ ಜನ ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೆವು. ಪ್ರತಿ ಒಂದು ಸಂದರ್ಭದಲ್ಲೂ ಅಶೋಕ್ ಕುಮಾರ್ ಅವರು ಮಾತಾಡುವಾಗ ನಾವು ಭಾಳ ಹೆಮ್ಮೆ ಪಡ್ತಾ ಇದ್ದೆವು. ಅಶೋಕ್ ಕುಮಾರ್ ಒಳ್ಳೆ ವಿಚಾರಗಳ ಬಗ್ಗೆ, ಅತ್ಯಂತ ಅಗತ್ಯದ ವಿಚಾರಗಳ ಬಗ್ಗೆ ಈ ಜಿಲ್ಲೆಯ ಜನರಿಗೆ ಬೇಕಾಗಿ, ಈ ಕ್ಷೇತ್ರದ ಜನರಿಗೆ ಬೇಕಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರು ಇನ್ನೂ ಮೇಲಕ್ಕೆ ಏರುವ ನಿಟ್ಟಿನಲ್ಲಿ ಆ ಒಂದು ಒಳ್ಳೆಯ ವಿಚಾರಗಳ ಚಿಂತನೆ ಅವರ ಮನಸ್ಸಿನಲ್ಲಿದ್ದ ಕಾರಣ ವಿಧಾನಸಭೆಯಲ್ಲಿ ಮಂಡಿಸಲು ಸಾಧ್ಯ ಆಯಿತು. ನಾವು ಕಂಡಿದ್ದೇವೆ ಅನೇಕ ಶಾಸಕರುಗಳು ಆದವರು 3-4 ವರ್ಷ ಮಾತಾಡಲಿಕ್ಕೆ ಅವಕಾಶವೂ ಸಿಗೋದಿಲ್ಲ, ಮಾತಾಡಲಿಕ್ಕೆ ಮುಂದೆ ಬರೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಭಾಳ ಜಾಗೃತೆಯಿಂದ ಮಾತಾಡಬೇಕಾಗ್ತದೆ, ಆ ವಿಷಯವನ್ನು ಸರಿಯಾಗಿ ಮಂಡನೆ ಮಾಡಬೇಕಾಗ್ತದೆ. ಅಪ್ಪಿತಪ್ಪಿ ಹೋದರೆ ಅಂತ ಹೇಳುವ ಭಯ ನೂತನ ಶಾಸಕರುಗಳಿಗೆ ಇರ್ತದೆ. ಆದರೆ ನಾವು ಇವತ್ತು ಕಂಡದ್ದು ಎಲ್ಲರ ಬಾಯಲ್ಲಿ ಬರುವಂಥದ್ದು ಅಶೋಕ್ ಕುಮಾರ್ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಅಂತೇಳಿ ಅವಕಾಶವನ್ನು ಇವತ್ತು ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಇವರು ಅದನ್ನು ಧೈರ್ಯ ಮಾಡಿ ಪ್ರತಿಯೊಂದು ವಿಚಾರವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರಲ್ಲ, ಅದರಲ್ಲಿ ಯಶಸ್ವಿಯಾಗಿದ್ದಾರಲ್ವ. ಅದಕ್ಕಾಗಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ.
ಆ ನಿಟ್ಟಿನಲ್ಲಿ ಸುಂದರವಾದ ಕಚೇರಿ ನಿರ್ಮಾಣಗೊಂಡಿದೆ. ನಿನ್ನೆಯ ಒಂದು ಹೇಳಿಕೆಯಲ್ಲಿ ಸಹ ಹೇಳಿದರು, ಎಲ್ಲರೂ ಬಂದು ನಮ್ಮ ಮೂಲಕ ಏನು ಈ ಕ್ಷೇತ್ರದ ಜನರಿಗಾಗಿ ಕೆಲಸ ಆಗಬೇಕಾಗಿದೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಸಿಕೊಂಡು ಹೋಗಿ ಅಂತೇಳಿ ಆ ಚಿಂತನೆ ಅವರಲ್ಲಿ ಬೇಕಾಗಿದೆ. ಅದರ ಜೊತೆಗೆ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ನಡೀತಾ ಇದೆ. ಅವರು ಸಣ್ಣ ಕಾರ್ಯಕ್ರಮದ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾವೊಂದು ವಿಶೇಷವಾಗಿ ಗಮನಿಸಿದ್ದು, ಸಣ್ಣ ವಿಚಾರವನ್ನು ದೊಡ್ಡದಾಗಿ ತಗೊಳ್ಳೋದಿಲ್ಲ. ದೊಡ್ಡ ವಿಚಾರವನ್ನೇ ಎತ್ತಿಕೊಂಡು ಒಟ್ಟು ಪುತ್ತೂರಿನ ಒಂದು ಅಭಿವೃದ್ಧಿ ಅಂದರೆ ಅದು ಚರಿತ್ರೆಯಲ್ಲಿ ಉಳಿಯುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವ ಚಿಂತನೆಯನ್ನು ಅವರು ಮಾಡ್ತಾ ಇರುವುದಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಆ ಶಕ್ತಿ ಪರಮಾತ್ಮ ಅವರಿಗೆ ಇನ್ನಷ್ಟು ಕೊಡಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಇವತ್ತು KMF ಅನ್ನು ಪುತ್ತೂರಿಗೆ ತರುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳು. ಇವತ್ತು ಮೆಡಿಕಲ್ ಕಾಲೇಜ್ ಎಲ್ಲಿ ಯಾರು ಹೋದರೂ ಒಂದೇ ವಿಚಾರ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳ ಬಾಯಲ್ಲಿರುವಂಥದ್ದು ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡದಿದ್ದರೆ ಈ ಮನುಷ್ಯ ಬಿಡೋದಿಲ್ಲ ಅಂತ ಹೇಳುವ ಭಾವನೆ ಎಲ್ಲರ ಕಡೆಯಲ್ಲೇ ಆಗಿದೆ. ಹಾಗಾಗಿ ಇದಕ್ಕಾಗಿ ಅವರಿಗೆ ಒಂದೇ ಚಿಂತನೆ ಇರುವುದು. ಉಳಿದವರು ಅನೇಕ ಜನ ಮಾತಾಡಿದ್ದಾರೆ. ನಾನು ಶಕುಂತಲಾ ಶೆಟ್ಟಿ ಅವರ ಮುಂದೆ ಸಹ ಮಾತಾಡುವಾಗ ಅವರು ಅವರ ಪ್ರಯತ್ನವನ್ನು ಮಾಡಿದ್ದಾರೆ, ಆ ಚಿಂತನೆಯನ್ನು ಮಾಡಿದರು, ಆ ಜಮೀನನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ಆದರೆ ಅದನ್ನು ನಾವು ಅದರಲ್ಲಿ ಯಶಸ್ವಿ ಆಗದಿದ್ದರೂ ಸಹ, ಅಂದರೆ ಇವತ್ತು ಮೆಡಿಕಲ್ ಕಾಲೇಜ್ ತರಬೇಕು, ಅದು ಸಣ್ಣ ವಿಚಾರ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ನಿಜವಾಗಿ ಕೊಡಬೇಕು ನಮಗೆ. ಆದರೆ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಪೈಪೋಟಿ ಇದೆ, ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವ ವಿಚಾರಗಳು ಭಾಳ ಚರ್ಚೆ ಆಗ್ತಾ ಇದೆ. ಆದರೆ ಅಶೋಕ್ ಕುಮಾರ್ ಅದನ್ನು ಯಾವುದನ್ನೂ ಲೆಕ್ಕಕ್ಕಿಡದೆ, ಇಲ್ಲ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದೇ ಬರ್ತದೆ, ನಾನು ಭರಿಸ್ತೇನೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳುವ ವಿನಂತಿಯನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸಹಿತ ಎಲ್ಲರಲ್ಲಿ ಬೇಡಿಕೆ ಇಡುವಂಥ ಯೋಚನೆಗಳು. ಇದಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಆಗ್ತದೆ ಹೋಗ್ತದೆ, ಯಾವಾಗ ಆಗ್ತದೆ ವಿಚಾರ ಎರಡನೇದು. ಆದರೆ ಆ ಪ್ರಯತ್ನವನ್ನು ಎಡೆಬಿಡದೆ, ಯಾವಾಗಲೂ ಯಾವುದೇ ಅವಕಾಶಗಳಿಲ್ಲದೆ, ಮೊನ್ನೆ ಮಧು ಬಂಗಾರಪ್ಪ ಬಂದಿದ್ದರು, ದಿನೇಶ್ ಗುಂಡೂರಾವ್ ಬಂದಿದ್ದರು, ಅವರ ಬಾಯಲ್ಲಿರೋದು ಒಂದೇ, ನಿಮಗೆ ಮೆಡಿಕಲ್ ಕಾಲೇಜಿನ ವಿಚಾರ ಅಲ್ವಾ, ನಮಗೆ ಭಯ ಆಗ್ತಾ ಇದೆ, ಈ ವರ್ಷ ಆಗಲಿಲ್ಲ, ಮುಂದಿನ ವರ್ಷ ನಾವು ಕೊಡ್ತೇವೆ ಅಂತ ಹೇಳುವ ಮಾತನ್ನು ಧೈರ್ಯದಿಂದ ಹೇಳಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆದರೆ ನಾವು ಬಿಡೋದಿಲ್ಲ ಅಂತ ಹೇಳುವ ಮಾತನ್ನು ಅಶೋಕ್ ಕುಮಾರ್ ಇವರು ಹೇಳುವಂಥದ್ದು. ಒಂದು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬಂದರೆ ಪುತ್ತೂರಿನ ಒಂದು ಕಲ್ಪನೆ ಯಾವ ರೀತಿ ಆಗ್ಬೋದು ಅಂತ ನಾವೆಲ್ಲ ಭಾವಿಸುವಾಗ ಅದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ. ಅದು ಅಶೋಕ್ ಕುಮಾರ್ ಅವರ ಮೂಲಕ ನಾವೆಲ್ಲರೂ ಅದಕ್ಕೆ ಪ್ರಾರ್ಥನೆಯನ್ನು ಮಾಡೋಣ, ಅವರಿಗೊಂದು ದೊಡ್ಡ ಶಕ್ತಿಯನ್ನು ತುಂಬೋಣ. ಆ ಒಂದು ಕೆಲಸ ಅವರ ಮೂಲಕ ಆಗಲಿ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗುವ ನಿಟ್ಟಿನಲ್ಲಿ. ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು, ಮಾಣಿಯಿಂದ ಪುತ್ತೂರಿಗೆ ಬರುವಂಥ 4 ಪಥದ ರಸ್ತೆಯ ಬಗ್ಗೆ, ಅದು ನಿಜವಾಗಿ ಕೇಂದ್ರದ ಯೋಜನೆ. ಆದರೆ ಅವರು ಹೇಳ್ತಾರೆ, ನಾನು ಕೇಂದ್ರದಿಂದಲೂ ಮಾಡಿಸಿಕೊಂಡು ಬರ್ತೇನೆ ಅಂತ ಹೇಳುವ ಆ ಒಂದು ಹಠ ಅವರಲ್ಲಿದೆ ಅಲ್ವಾ, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂಥ ನಿಟ್ಟಿನ ಕೆಲಸ ಕಾರ್ಯಗಳು ಇವತ್ತು ಜನಸಾಮಾನ್ಯರಿಗೆ ಬೇಕಾಗುವ ನಿಟ್ಟಿನಲ್ಲಿ ಯಾವ ಕೆಲಸಕ್ಕೂ ಅವರು ಹಿಂದೆ ಸರಿಯದೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವ ನಿಟ್ಟಿನಲ್ಲಿ ಅಕ್ರಮ ಸಕ್ರಮ ಮತ್ತು 94C ಬಗ್ಗೆ ವಿಶೇಷವಾಗಿ ಯಾವ ಸಂದರ್ಭದಲ್ಲೂ ಉಲ್ಲೇಖ ಮಾಡ್ತಾರೆ. ಯಾಕಂತೇಳಿದರೆ ಭ್ರಷ್ಟಾಚಾರ ಕಳೆದ ಒಂದು ಅವಧಿಯಲ್ಲಿ ತುಂಬಿ ತುಳುಕ್ತಾ ಇತ್ತು. ನಾವು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗುವಾಗ ಹೇಳ್ತಾ ಬಂದಿದ್ದೆವು, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇವೆ ಅಂತೇಳಿ ಅಶೋಕ್ ಕುಮಾರ್ ಅವರು ಉಲ್ಲೇಖ ಮಾಡಿದರು. ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಹೇಳಿದ್ದನ್ನೆಲ್ಲ ತರ್ತೇವೆ ಅಂತ ಹೇಳುವುದಂತ ಅಷ್ಟು ಕಷ್ಟದ ಕೆಲಸ ಆಗಿತ್ತು. ಆದರೆ ಒಂದು ಕಡೆ ಸರ್ಕಾರದ 5 ಗ್ಯಾರಂಟಿಗಳನ್ನು ಈಗಾಗಲೇ 4 ಗ್ಯಾರಂಟಿಗಳು ಜಾರಿಯಾಗುವಂಥ ಒಂದು ಸಂದರ್ಭ. ಉಳಿದಂತೆ ಅಶೋಕ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇನೆ, ಅದರ ಜೊತೆಗೆ ಅಕ್ರಮ ಸಕ್ರಮ ಯಾರು 1 ರೂಪಾಯಿ ಕೊಡದೆ ಇವತ್ತು ಯಾರಿಗೆ ಅದರ ಫಲಾನುಭವಿ ಇದ್ದಾರೆ ಅವರಿಗೆ ಸಿಕ್ಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವ ಮಾತನ್ನು ಯಾವಾಗಲೂ ಮರೆಯದೆ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಅತ್ಯಂತ ಸಂತಸ ತರುವಂಥದ್ದು. 94C ಇವತ್ತು ಸಾವಿರಾರು ಅರ್ಜಿಗಳು ಬಾಕಿ ಇದೆ, ಅದನ್ನು ಕೊಡಿಸುವಂಥ ಒಂದು ಪ್ರಯತ್ನಗಳು, ಇದೆಲ್ಲವೂ ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂತೇಳಿದ್ರೆ ಈ ಹೇಳಿದ ಮಾತನ್ನು ಯಾವಾಗಲೂ ಮರೀಲಿಲ್ಲ, ಅದನ್ನು ಚಾಚೂ ತಪ್ಪದೆ ಮಾಡುವಂಥ ಪ್ರಯತ್ನಗಳು. ಇವತ್ತು ಅಧಿಕಾರಿಗಳು, ನಾನು ಅದನ್ನು ಸಹ ಉಲ್ಲೇಖ ಮಾಡಬೇಕು, ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ನಡೆದಂಥ ಒಂದು ವರ್ಗಾವಣೆ ಪುತ್ತೂರಿನಲ್ಲಿ ನಡೆದಿದೆ. ರಾಜ್ಯದ ಯಾವ ಕ್ಷೇತ್ರದಲ್ಲೂ ನಡೆದಿರಲಿಕ್ಕಿಲ್ಲ. ಯಾವೊಬ್ಬ ಅಧಿಕಾರಿಯು 1 ರೂಪಾಯಿ ಲಂಚ ಕೊಡದೆ ಪುತ್ತೂರಿಗೆ ಅಧಿಕಾರಿಯಾಗುವಂಥ ಭಾಗ್ಯ ಇದ್ದರೆ ಅದು ಅಶೋಕ್ ಕುಮಾರ್ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಇದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ. ಯಾವುದೇ ಒಬ್ಬ ಅಧಿಕಾರಿ ದುಡ್ಡು ಕೊಟ್ಟು ಇಲ್ಲಿಗೆ ಬಂದರೆ ಅವನು ದುಡ್ಡು ಮಾಡಲಿಕ್ಕೆ ಅವಕಾಶಗಳು, ಯಾವ ದುಡ್ಡು ಯಾರಿಗೂ ಕೊಡಬೇಕಾಗಿಲ್ಲ. ಪುತ್ತೂರಿನ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಅಂಥ ಅವಕಾಶವನ್ನು ಇವತ್ತು ಅಶೋಕ್ ಕುಮಾರ್ ಅವರು ಅಧಿಕಾರಿ ವರ್ಗಕ್ಕೆ ಸಲ್ಲಿಸುವುದರ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೂತನವಾದ ಕಚೇರಿಯಲ್ಲಿ ದೇವರ ದಯದಿಂದ ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ, ಎಲ್ಲರ ಕೆಲಸ ಕಾರ್ಯಗಳು ಆಗಲಿ,
ಜನ ಮೆಚ್ಚುವಂಥ ಕೆಲಸ ಕಾರ್ಯಗಳು ಆಗಲಿ, ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಗಳು ಆಗಲಿ ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.